ಹರ್ಷಿತಾ. ಕಾರ್ವಾಬ್ರ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಭಟ್ಕಳದಲ್ಲಿ ವಿವಿಧೆಡೆ ಕಳ್ಳತನ ಪ್ರಕರಣ ದಾಖಲು. ಮೊಬೈಲ್ ಟವರ್ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ ಪ್ರತಿಭಟನೆ. ಪೈಪ್ಲೈನ್ ಅಳವಡಿಸದೆ ನಗರಸಭೆ ನಿರ್ಲಕ್ಷ್ಯ, ಸ್ಥಳೀಯರ ಆರೋಪ. ಜೊಯ್ಡಾದಲ್ಲಿ ರಸ್ತೆ ಪಕ್ಕ ಬೆಳೆದ ಗಿಡಗಂಟಿಗಳು ಅಪಘಾತಕ್ಕೆ ಆಹ್ವಾನ. ರಸ್ತೆ ಪಕ್ಕ ಬೆಳೆದ ಗಿಡಗಂಟಿ ತೆರವು, ಸ್ವಚ್ಛತೆಯ ಬಗ್ಗೆ ಜಾಗೃತಿ. ಶಿಥಿಲಾವಸ್ಥೆಯಲ್ಲಿ ಬಸ್ ತಂಗುದಾಣ, ದುರಸ್ತಿಗೆ ಆಗ್ರಹ. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಹಲವು ಕಡೆಗಳಲ್ಲಿ ಕಳ್ಳತನವಾದ ಪ್ರಕರಣ ಬೆಳಕಿಗೆ ಬಂದಿದೆ. ನಗರದ ಕಿದ್ವಾಯಿ ರೋಡ್ ಹಾಗೂ ಹೆಬಳೆ ಫಿರ್ದೋಸ್ ನಗರದಲ್ಲಿ ಕಳ್ಳತನವಾದ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಕಿದ್ವಾಯಿ ರೋಡಿನ ಮಸೀದಿ ಸಮೀಪ ಅದ್ವಾನ್ ರುಕ್ಮುದ್ದೀನ್ ಎಂಬುವವರ ಮನೆಯ ಬಚ್ಚಲು ಮನೆಯ ಕಿಟಕಿ ಒಡೆದು ಒಳ ಪ್ರವೇಶಿಸಿದ ಕಳ್ಳರು 1 ಲಕ್ಷ ರೂಪಾಯಿ ನಗದು ಹಣವನ್ನು ಕದ್ದೊಯ್ದಿದ್ದಾರೆ. ಮನೆಯಲ್ಲಿ ಯಾರೂ ಇರದ ಸಮಯದಲ್ಲಿ ಈ ಕಳ್ಳತನ ನಡೆದಿದ್ದು, ಮನೆಯ ಮಾಲೀಕನು ತನ್ನ ಅಂಗಡಿಯಲ್ಲಿ ವ್ಯಾಪಾರವಾಗಿದ್ದ ಹಣವನ್ನು ಮನೆಯಲ್ಲಿ ಇಟ್ಟಿದ್ದು, ಮನೆಯ ಸದಸ್ಯರು ಮನೆಯಿಂದ ಹೊರಗಡೆ ಹೋಗಿದ್ದಾಗ ಈ ಘಟನೆ ನಡೆದಿದೆ. ಅದರಂತೆ ತಾಲೂಕಿನ ಹೆಬಳೆಯ ಫಿರ್ದೋಸ್ ನಗರದ ಸೈಯದ್ ಇಬ್ರಾಹಿಂ ಎಂಬುವರ ಮನೆಯಲ್ಲಿ ಯಾರೂ ಇರದ ಸಮಯದಲ್ಲಿ ಮನೆಗೆ ನುಗ್ಗಿದ ಕಳ್ಳರು 30,000 ರೂಪಾಯಿ ಹಣ ಕದ್ದು ಪರಾರಿಯಾಗಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊಬೈಲ್ ಟವರ್ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ ಪ್ರತಿಭಟನೆ. ಕಾರವಾರ ತಾಲೂಕಿನ ತೆಲಂಗ್ ರಸ್ತೆಯ ಸಮೀಪ ಏರ್ಟೆಲ್ ಮೊಬೈಲ್ ಟವರ್ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದು, ಸೋಮವಾರ ಕಾಮಗಾರಿ ನಡೆಯುತ್ತಿರುವ ಸ್ಥಳದ ಬಳಿ ಪ್ರತಿಭಟನೆ ನಡೆಸಿದರು. ತೆಲಂಗ್ ರಸ್ತೆಯ ಸಮೀಪದ ಹಿರಿಯ ಪ್ರಾಥಮಿಕ ಶಾಲೆಯ ಬಳಿ ಏರ್ಟೆಲ್ ಟವರ್ ನಿರ್ಮಿಸಲು ಮುಂದಾಗಿದ್ದು, ಈಗಾಗಲೇ ಅಡಿಪಾಯ ಕೂಡ ಹಾಕಲಾಗಿದೆ. ಟವರ್ ನಿರ್ಮಿಸುತ್ತಿರುವ ಪ್ರದೇಶದ ಸುತ್ತಮುತ್ತ ಜನವಸತಿ ಇದ್ದು, ಕೆಲವೇ ಅಂತರದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯೂ ಇದೆ. ತೆಲಂಗ್ ರಸ್ತೆ ಪಕ್ಕದ ಸಣ್ಣ ಖಾಸಗಿ ಕೃಷಿ ಜಾಗದಲ್ಲಿ ಮೊಬೈಲ್ ಟವರ್ ನಿರ್ಮಿಸಲು ಪ್ರಾರಂಭಿಸಲಾಗಿದೆ. ಮೊಬೈಲ್ ಟವರ್ಗಳು ಹೊರಸೂಸುವ ರೇಡಿಯೇಷನ್ ನಿಂದ ಕ್ಯಾನ್ಸರ್ ಹಾಗೂ ರೋಗ ರುಜಿನಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಟವರ್ಗಳನ್ನು ಜನವಸತಿ ಇಲ್ಲದ ಬಯಲು ಪ್ರದೇಶಗಳಲ್ಲಿ ಅಥವಾ ಹೊಲಗದ್ದೆಗಳಲ್ಲಿ ನಿರ್ಮಿಸಿದರೆ ಏನೂ ಅಭ್ಯಂತರ ಇಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈಗ ನಿರ್ಮಾಣಗೊಳ್ಳುತ್ತಿರುವ ಜಾಗದಿಂದ ಸುಮಾರು 50 ಮೀಟರ್ ಅಂತರದಲ್ಲಿ ಜಿಯೋ ಮೊಬೈಲ್ ಟವರ್ ಕೂಡ ಕೆಲವು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದೆ. ಈಗಾಗಲೇ ಕರೋನಾದಿಂದ ದಿಕ್ಕೆಟ್ಟಿದ್ದೇವೆ. ಹೀಗಾಗಿ ನೆಮ್ಮದಿಯ ಜೀವನಕ್ಕೆ ಇಂತಹ ಟವರ್ಗಳು ಅಡ್ಡಿ ಉಂಟು ಮಾಡಲಿದೆ. ಇದರಿಂದ ಮಕ್ಕಳ ಭವಿಷ್ಯ ಮತ್ತು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಸ್ಥಳೀಯರು ಹೇಳಿದ್ದಾರೆ. ತೆಲಂಗ ರಸ್ತೆಯಲ್ಲಿ ಟವರ್ ನಿರ್ಮಾಣಕ್ಕೆ ಅವಕಾಶ ಕೊಡದಂತೆ ಹಾಗೂ ಈಗ ನಡೆಯುತ್ತಿರುವ ಕಾಮಗಾರಿಯನ್ನು ನಿಲ್ಲಿಸಲು ಸೂಚಿಸುವಂತೆಯೂ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಪೈಪ್ಲೈನ್ ಅಳವಡಿಸದೆ ನಗರಸಭೆ ನಿರ್ಲಕ್ಷ್ಯ, ಸ್ಥಳೀಯರ ಆರೋಪ. ಕಾರವಾರ ತಾಲೂಕಿನ ಬಿಣಗ ಗ್ರಾಮದ ರಾಮನಗರದಲ್ಲಿ ಪೈಪ್ಲೈನ್ ಅಳವಡಿಸಲು ಹೊಂಡ ತೆಗೆದು ತಿಂಗಳಾದರೂ ಇದುವರೆಗೆ ಪೈಪ್ಲೈನ್ ಅಳವಡಿಸದೆ ನಗರಸಭೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಈ ಬಗ್ಗೆ ಸ್ಥಳೀಯರು ನಗರಸಭೆ ಅಧಿಕಾರಿಗಳನ್ನು ಹಾಗೂ ಗುತ್ತಿಗೆದಾರರನ್ನು ಕೇಳಿದರೆ ಈಗ ಬರುತ್ತೇವೆ, ನಾಳೆ ಬರುತ್ತೇವೆ ಎಂದು ಬೇಜವಾಬ್ದಾರಿ ಮಾತುಗಳನ್ನ ಹೇಳುತ್ತಿದ್ದಾರೆ. ಆದರೆ ಕೆಲಸ ಯಾವಾಗ ಮಾಡುತ್ತೀರಾ ಎಂದು ಕೇಳಿದರೆ ಕಾಮಗಾರಿ ಪೈಪ್ ಲೋಡ್ ಮಾಡುತ್ತಿದ್ದೇವೆ, ಪೈಪ್ ಬಂದ ಮೇಲೆ ಕಾಮಗಾರಿ ಮಾಡಲಾಗುವುದು ಎಂದು ಗುತ್ತಿಗೆದಾರರು ಹೇಳುತ್ತಾರೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಕೇಳಿದರೆ ಅವರು ಸಹ ಅದೇ ರೀತಿ ಮಾತನಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಮನೆಗಳ ಎದುರು ಪೈಪ್ಲೈನ್ಗಾಗಿ ಹೊಂಡ ತೆಗೆದಿದ್ದು, ಆ ಭಾಗದಲ್ಲಿ ಮಕ್ಕಳು ಆಟವಾಡುತ್ತಾ ಅದೇ ಹೊಂಡದಲ್ಲಿ ಬಿದ್ದಿರುವ ಉದಾಹರಣೆಯೂ ಸಹ ಇದೆ. ಕಾರವಾರದಿಂದ ಬಿಣಗ ರಾಮನಗರಕ್ಕೆ ಪೈಪ್ ಲೋಡ್ ಮಾಡಿ ತರಲು ತಿಂಗಳು ಬೇಕಾಗುತ್ತದೆ ಎಂದು ಜನರಿಗೆ ಪ್ರಶ್ನೆ ಎದುರಾಗಿದೆ. ಪೈಪ್ಲೈನ್ಗಾಗಿ ತೆಗೆದಿರುವ ಹೊಂಡದಲ್ಲಿ ಯಾರಾದರೂ ಬಿದ್ದು ಅನಾಹುತವಾದರೆ ಅದಕ್ಕೆ ನಗರಸಭೆ ಅಧಿಕಾರಿಗಳು ಹೊಣೆಗಾರರು ಎಂದು ಸ್ಥಳೀಯ ಜನರು ದೂರಿದ್ದಾರೆ.
ಜೊಯ್ಡಾದಲ್ಲಿ ರಸ್ತೆ ಪಕ್ಕ ಬೆಳೆದ ಗಿಡಗಂಟಿಗಳು ಅಪಘಾತಕ್ಕೆ ಆಹ್ವಾನ. ಜೊಯ್ಡಾ ತಾಲೂಕಿನ ಪೋಟೋಲಿ ಆವರ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳು ಬೆಳೆದು ತಿರುವಿನ ರಸ್ತೆಯಾದ್ದರಿಂದ ವಾಹನ ಸವಾರರಿಗೆ ರಸ್ತೆ ಸರಿಯಾಗಿ ಗೋಚರಿಸದೆ ಅಪಘಾತ ಸಂಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಶ್ರೀ ಕ್ಷೇತ್ರ ಉಳವಿ, ಸಿಂತೇರಿ ರಾಕ್ಸ್ ಹಾಗೂ ಇನ್ನಿತರ ಪ್ರವಾಸಿ ತಾಣಗಳಿಗೆ ಸಾಗುವ ರಸ್ತೆ ಇದಾಗಿದ್ದು, ಲೋಕೋಪಯೋಗಿ ಇಲಾಖೆ ರಸ್ತೆ ಪಕ್ಕದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸದೇ ಇರುವ ಕಾರಣ ವಾಹನ ಸವಾರರು ತೊಂದರೆ ಎದುರಿಸುವಂತಾಗಿದೆ. ಈಗಾಗಲೇ ಬಹಳಷ್ಟು ಅಪಘಾತಗಳು ಆಗಿದ್ದು, ಇದಕ್ಕೆ ಕಾರಣ ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯವೇ ಆಗಿದೆ. ಹೊರ ಜಿಲ್ಲೆ ಮತ್ತು ರಾಜ್ಯಗಳಿಂದ ಬರುವ ಪ್ರವಾಸಿಗರಿಗೆ ರಸ್ತೆಯ ಅಂದಾಜು ತಿಳಿಯದೆ ತಿರುವಿನಲ್ಲಿ ಗಿಡಗಂಟಿಗಳು ಬೆಳೆದ ಕಾರಣ ರಸ್ತೆಯು ಕಾಣದೆ ತೊಂದರೆ ಎದುರಿಸುವಂತಾಗಿದ್ದು, ಕೂಡಲೇ ಲೋಕೋಪಯೋಗಿ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಿದೆ. ತಾಲೂಕಿನ ಎಲ್ಲ ರಸ್ತೆಗಳ ಅಕ್ಕಪಕ್ಕದಲ್ಲಿ ಇದೇ ಪರಿಸ್ಥಿತಿ ಇದ್ದು, ಕೂಡಲೇ ಲೋಕೋಪಯೋಗಿ ಇಲಾಖೆ ರಸ್ತೆಯ ಇಕ್ಕೆಲಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಬೇಕಿದೆ. ರಸ್ತೆ ಪಕ್ಕ ಬೆಳೆದ ಗಿಡಗಂಟಿ ತೆರವು, ಸ್ವಚ್ಛತೆಯ ಬಗ್ಗೆ ಜಾಗೃತಿ. ಕಾರವಾರ ತಾಲೂಕಿನ ತೋಡೂರಿನ ಶ್ರೀ ಗೋವಿಂದ ದೇವ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಯುವಕ ಮಂಡಳಿಯವರು ರವಿವಾರ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಯಿಂದ ತೋಡೂರು ಕಾಲೋನಿವರೆಗಿನ ರಸ್ತೆ ಪಕ್ಕದಲ್ಲಿ ಬೆಳೆದಿದ್ದ ಗಿಡಗಂಟಿಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು. ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಸ್ವಚ್ಛತೆ ಕಾಪಾಡುವ ಬಗ್ಗೆ ಈ ಸಂದರ್ಭದಲ್ಲಿ ಮಂಡಳಿಯವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿದರು. ಮಂಡಳಿಯ ಅಧ್ಯಕ್ಷ ಸಂದೀಪ್ ಗೌಡ, ಕಾರ್ಯದರ್ಶಿ ಗುರುರಾಜಗೌಡ, ಉಪಾಧ್ಯಕ್ಷ ವಿಶ್ವನಾಥ ಗೌಡ, ಖಜಾಂಚಿ ವೀರಭದ್ರ ಗೌಡ, ಗೌರವ ಗೌಡ, ಮೋಹನಗೌಡ, ಪ್ರೇಮಾನಂದ ಗೌಡ, ಶೈಲೇಶ್ ಗೌಡ, ಅನಿಲ ಗೌಡ, ಶ್ರೀಧರ್ ನಾಯ್ಕ್ ಸೇರಿದಂತೆ ಎಲ್ಲ ಸದಸ್ಯರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಅಡಿಕೆಮಕ್ಕಿ ಗ್ರಾಮದ ಅರವಿಂದ ನಾಯ್ಕ್ ಹಾಗೂ ವೆಂಕಪ್ಪ ಗೌಡ ಅವರು ಸಹಕರಿಸಿದರು. ಗ್ರಾಮ ಪಂಚಾಯತಿ ಪಿಡಿಒ ಅವರು ಸ್ಥಳದಲ್ಲಿದ್ದು ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡಿದರು. ಸಿದ್ದರ್ನಲ್ಲಿ ಶಿಥಿಲಾವಸ್ಥೆಯಲ್ಲಿ ಬಸ್ ತಂಗುದಾಣ, ದುರಸ್ತಿಗೆ ಆಗ್ರಹ. ಕಾರವಾರ ತಾಲೂಕಿನ ವೈಲ್ವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಿದ್ದರ್ ಐಟಿಐ ಕ್ರಾಸ್ನಲ್ಲಿರುವ ಸಾರ್ವಜನಿಕ ಬಸ್ ತಂಗುದಾಣ ದುರಸ್ತಿ ಇಲ್ಲದೆ ಶಿಥಿಲಾವಸ್ಥೆಗೆ ಜಾರಿದೆ. ಕಳೆದ 1 ವರ್ಷದಿಂದ ಬಿಡಾಡಿ ದನಗಳಿಗೆ ಆಶ್ರಯ ತಾಣವಾಗಿದೆ. ಎಲ್ಲೆಂದರಲ್ಲಿ ಕಸದ ರಾಶಿಯಿಂದ ಜನರಿಗೆ ನಿಲ್ಲುವುದು ಕಷ್ಟವಾಗಿದೆ. ಇಲ್ಲಿಯ ಸಮೀಪ ಸರ್ಕಾರಿ ಆಹಾರ ಸರಬರಾಜು ಉಗ್ರಾಣ ಹಾಗೂ ಸಿದ್ದರ್ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು, ಅಲ್ಲಿಗೆ ರೋಗಿಗಳು ಪಕ್ಕದ ಊರುಗಳಾದ ಕಿನ್ನಾರ್, ವೈಲ್ವಾಡ ಮತ್ತಿತರ ಕಡೆಗಳಿಂದ ಬಂದು ಹೋಗುತ್ತಿರುತ್ತಾರೆ. ಅವರಿಗೆ ನಿಲ್ಲಲು ಸಹ ಆಗದೆ ಈ ಬಸ್ ತಂಗುದಾಣ ಸಂಪೂರ್ಣ ದುರಾವಸ್ಥೆಗೆ ತಲುಪಿದ್ದು, ಅದನ್ನು ದುರಸ್ತಿಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಇಲ್ಲಿನ ಸ್ಥಳೀಯ ನಿವಾಸಿ ಯಮುನಾ ವಿಠೋಬಾ ಪಂಗಿಣ್ಕರ್ ಬಸ್ ತಂಗುದಾಣವನ್ನು ಸಾರ್ವಜನಿಕರ ಹಿತದೃಷ್ಟಿಯನ್ನು ಮುಂದಿಟ್ಟುಕೊಂಡು ಶುಚಿಯಾಗಿಡಲು ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಬಿದ್ದಿರುವ ರಾಶಿ ರಾಶಿ ಕಸವನ್ನೆಲ್ಲ ಗುಡಿಸಿ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಬಸ್ ತಂಗುದಾಣವನ್ನು ದುರಸ್ತಿಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾಳ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.